ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಅಂತರ್ಜಾಲ ಪಾಠಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ವಿದ್ಯಾರ್ಥಿಗಳೇ, ಇಂದು ನಾವು ಗದ್ಯ ಭಾಗವನ್ನು ತಿಳಿದುಕೊಳ್ಳೋಣ. ನಿಮಗಿರುವಂತಹ 5ನೆಯ ಪಾಠ ಬ್ಲಡ್ ಗ್ರೂಪ್. ಈ ಪಾಠವನ್ನು ಬರೆದಂಥವರು ಲೇಖಕಿಯಾದ ಡಾಕ್ಟರ್ ವಿಜಯಮಾಲಾ ರಂಗನಾಥ್. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಮೊದಲೇದಾಗಿ ಲೇಖಕಿಯಾದಂಥ ಡಾಕ್ಟರ್ ವಿಜಯಮಾಲಾ ರಂಗನಾಥ್ ರವರ ಪರಿಚಯವನ್ನು ತಿಳಿದುಕೊಳ್ಳೋಣ. ಲೇಖಕಿಯ ಹೆಸರು ಡಾಕ್ಟರ್ ವಿಜಯಮಾಲಾ ರಂಗನಾಥ್. ಇವರು 1955ರಲ್ಲಿ ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಜನಿಸ್ತಾರೆ. ಅನೇಕ ಕೃತಿಗಳನ್ನು ಬರೆಯುವುದರ ಮುಖಾಂತರ ಪ್ರಖ್ಯಾತಿಯನ್ನು ಕೂಡ ಇವರು ಗಳಿಸ್ತಾರೆ. ಇವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವ್ಯಾವ ಅಂತಂದರೆ ನಗೆ ನರ್ತನ, ಕನ್ನಡದಲ್ಲಿ ಗಮಕಕಲೆ, ಬೆಳಕಿನೆಡೆಗೆ, ಇನ್ನೂ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವು ಯಾವ್ಯಾವ ಅಂತಂದರೆ ಚಂದ್ರಮ ಜೊಳ್ಳು ಸುರಿಸ್ಯಾನ, ಋತುಮಾನ, ರಜತಗಿರಿಯಿಂದ ಕನ್ಯಾಕುಮಾರಿಯವರೆಗೆ, ನಗೆ ನವಿಲ ಜಾಗರ, ಕ್ಷಣ ಕ್ಷಣದ ಕಥೆಗಳು, ಇನ್ನೂ ಅನೇಕ ಕೃತಿಗಳನ್ನು ಬರೆಯುವುದರ ಮುಖಾಂತರ ಇವರು ಪ್ರಖ್ಯಾತಿಯನ್ನು ಗಳಿಸಿಕೊಂಡಿದ್ದಾರೆ. ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಗೌರವವನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಇವರಿಗೆ ಕರ್ನಾಟಕ ಕಲಾ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೀಗ ಪದಗಳ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಆಳು ಅಂದ್ರೇನು? ಸೇವಕ ಅಂತ ಕರಿತೀವಿ. ಧಾವಿಸು ಅಂತಂದ್ರೆ, ಧಾವಿಸು ಅಂದರೆ ಬೇಗ ಓಡಿ ಬರೋದಕ್ಕೆ ನಾವೇನು ಕರಿತೀವಿ? ಧಾವಿಸು ಅಂತ ಕರಿತೀವಿ. ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ. ಕೃತಜ್ಞತೆ ಅಂದ್ರೆ ಉಪಕಾರ ಸ್ಮರಣೆ ಮಾಡುವುದು. ದಂಗಾಗು ಅಂತಂದ್ರೇನು? ಆಶ್ಚರ್ಯ ಪಡೋದಕ್ಕೆ ನಾವೇನು ಕರಿತೀವಿ? ದಂಗಾಗು ಅಂತ ಕರಿತೀವಿ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲೇದಾಗಿ ಬ್ಲಡ್ ಗ್ರೂಪ್. ಬ್ಲಡ್ ಗ್ರೂಪ್ ಅಂದ್ರೇನು? ಇದು ಒಂದು ಇಂಗ್ಲಿಷ್ ಪದ, ನಮಗೆಲ್ಲ ಗೊತ್ತಿದೆ. ಬ್ಲಡ್ ಗ್ರೂಪ್. ಬ್ಲಡ್ ಅಂದ್ರೇನು? ರಕ್ತ. ಹೌದಾ? ರಕ್ತದ ಗುಂಪು. ಬ್ಲಡ್ ಗ್ರೂಪ್ ಅಂದರೆ ಗ್ರೂಪ್ ಅಂದರೆ ಗುಂಪು. ಬ್ಲಡ್ ಗ್ರೂಪ್ ಅಂದರೆ ಏನು? ಇದು ಒಂದು ಇಂಗ್ಲಿಷ್ ಪದ. ನೋಡಿ, ಇದು ಇಂಗ್ಲಿಷ್ ಭಾಷೆ ಪದ. ರಕ್ತದ ಗುಂಪು. ಗ್ರೂಪ್ ಅಂದರೆ ಗುಂಪು. ಮಾನವನ ದೇಹದಲ್ಲಿರುವ ಕೆಂಪು ರಕ್ತ ಕಣಗಳು 20 ಬಗೆಯಲ್ಲಿದ್ದು ಅವುಗಳನ್ನು ಮುಖ್ಯವಾಗಿ ಎ ಬಿ ಹಾಗೂ ಓ ಎಂಬುದಾಗಿ ಗುಂಪುಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಮಾನವನ ದೇಹದಲ್ಲಿ ಒಟ್ಟು ರಕ್ತದ ಕಣಗಳು ಎಷ್ಟಿದೆ? 20 ಬಗೆ ಇದ್ದು ಅದರಲ್ಲಿ ನಾವು ಮುಖ್ಯವಾಗಿ ಅವುಗಳನ್ನು 4 ವಿಧಗಳನ್ನಾಗಿ ಮಾಡಿದ್ವಿ. ಎ ಬಿ ಮತ್ತು ಓ ಎಂಬ 4 ವಿಧಗಳನ್ನಾಗಿ ಮಾಡಿದ್ವಿ. ಪ್ರತಿಯೊಬ್ಬರ ರಕ್ತ ಪರೀಕ್ಷೆಯ ಮೂಲಕ ಬ್ಲಡ್ ಗ್ರೂಪ್ ತಿಳಿದಿದ್ದರೆ ಅಗತ್ಯ ಸಂದರ್ಭದಲ್ಲಿ ತುರ್ತು ಸೇವೆಗೆ ನೀಡಲು ಸಹಾಯಕವಾಗುತ್ತದೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನು ತಮ್ಮ ಬ್ಲಡ್ ಗ್ರೂಪನ್ನು ತಿಳಿದುಕೊಂಡಿರಲೇಬೇಕು. ಏನೋ ಅನಾಹುತ ಆದಾಗ ಅಥವಾ ಯಾರಿಗೋ ಅನಾಹುತ ಆದಾಗ ಬ್ಲಡ್ ಕೊಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಮತ್ತು ಬ್ಲಡ್ ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನು ಬ್ಲಡ್ಡನ್ನು ಚೆಕ್ ಮಾಡಿಸ್ಕೊಳ್ಳೇಬೇಕು, ಬ್ಲಡ್ ಗ್ರೂಪನ್ನು ತಿಳಿದುಕೊಂಡಿರಲೇಬೇಕು. ರಕ್ತ ನಿಧಿ ಅಂದರೆ ನೋಡಿ, ರಕ್ತ ಸಂಗ್ರಹ ಕೇಂದ್ರ. ಇಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ರಕ್ತವನ್ನು ಕೆಡದಂತೆ ಇಡಲಾಗುತ್ತದೆ. ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಯಾರು ಬೇಕಾದರೂ ಹಣ ನೀಡಿ ಪಡೆಯಬಹುದು. ನೋಡಿ, ರಕ್ತ ನಿಧಿ ಅಂದರೆ ರಕ್ತ ಸಂಗ್ರಹದ ಒಂದು ಕೇಂದ್ರ ಅಂತ. ಅಂದರೆ ಇಲ್ಲಿ ಎಲ್ಲ ಬಗೆಯ ರಕ್ತವಿರುತ್ತೆ. ಏನಾದರೂ ಅರ್ಜೆಂಟಾಗಿ ರಕ್ತ ಬೇಕಂದಾಗ, ಯಾವುದೋ ಒಂದು ಅಪಘಾತ, ಏನೋ ಒಂದು ಕೆಟ್ಟದಾದಾಗ ರಕ್ತ ಬೇಕಂದಾಗ ನಾವಿಲ್ಲಿ ದುಡ್ಡನ್ನು ಕೊಟ್ಟು ರಕ್ತವನ್ನು ತೆಗೆದುಕೊಳ್ಳಬಹುದಾಗಿದೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೀಗ ಈ ಪಾಠದ ಪ್ರವೇಶದ ಬಗ್ಗೆ ತಿಳಿದುಕೊಳ್ಳೋಣ. ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆ ಎಂಬುದು ಒಂದು. ಇವುಗಳ ಸ್ವರೂಪ ಲಕ್ಷಣ ಸ್ವಲ್ಪ ಭಿನ್ನವಾಗಿ ಇರುತ್ತವೆ. ಕನ್ನಡದ ಹಲವಾರು ಕವಿಗಳು, ಲೇಖಕರು ಸಣ್ಣ ಕಥೆಗಳ ಮೂಲಕ ಬದುಕಿನ ವಿವಿಧ ಆಯಾಮಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ. ವ್ಯಕ್ತಿಯೊಬ್ಬ ತನ್ನ ಉತ್ತಮ ನಡವಳಿಕೆ ಗುಣ ಸ್ವಭಾವಗಳಿಂದ ದೊಡ್ಡವನಾಗುತ್ತಾನೆ. ಪ್ರತಿಯೊಬ್ಬರಲ್ಲೂ ಹರಿಯುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯರನ್ನು ಕಾಣುವ ದೃಷ್ಟಿ ಮನೋಭಾವಗಳು ಬೇರೆ ಬೇರೆ ಆಗಿರುವುದು ವಿಪರ್ಯಾಸ. ಜೀವವನ್ನು ಉಳಿಸುವ ರಕ್ತಕ್ಕೆ ಜಾತಿ ಮತ ಧರ್ಮಗಳ ಕಟ್ಟಳೆಗಳಿಲ್ಲ. ಇದನ್ನು ಅರಿತು ಮಾನವೀಯತೆಯ ನೆಲೆಗಟ್ಟಿನ ಮೇಲೆ ಸುಂದರ
ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಇಲ್ಲಿ ಆಶಯ. ಜೊತೆಗೆ ಇಂಗ್ಲಿಷ್ ಭಾಷೆಯ ಶಬ್ದವನ್ನು ಕನ್ನಡದಲ್ಲಿ ಸುಲಲಿತವಾಗಿ ಇಲ್ಲಿ ಬಳಸಿರುವುದನ್ನು ಗಮನಿಸಿರಿ. ನೋಡ್ರಿ ವಿದ್ಯಾರ್ಥಿಗಳೇ, ಸಣ್ಣ ಕಥೆಗಳ ಮೂಲಕ ಅದೆಷ್ಟೋ ಕವಿಗಳು ಜನರ ಮನಸ್ಸಿನಲ್ಲಿ ಬೇರೂರಿರುವಂತಹ ಕೆಲವು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ಜನರಲ್ಲಿ ಇವತ್ತಿಗೂವರೆಗೂ ಈಗಿನವರೆಗೂ ಕೂಡ ಜಾತಿ ವ್ಯವಸ್ಥೆ ಇದೆ. ಜಾತಿ ಧರ್ಮ ಅಂತ ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ಮನುಷ್ಯನು ಬಡಿದಾಡ್ತಾ ಇದ್ದಾನೆ. ಆದರೆ ಅನೇಕ ಕವಿಗಳು ತಮ್ಮ ಸಣ್ಣ ಕಥೆಗಳ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜನರ ಮನಸ್ಸಿನಲ್ಲಿರುವಂಥ ಈ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಒಬ್ಬ ವ್ಯಕ್ತಿ, ಕೆಳಜಾತಿಯಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ರಕ್ತ ಕೊಡಲಿಕ್ಕೆ ಯಾವ ರೀತಿ ಮುಂದಾಗ್ತಾನೆ, ಯಾವ ರೀತಿ ಒಬ್ಬ ಹೆಣ್ಣು ಮಗಳನ್ನು ಬದುಕಿಸ್ತಾನೆ ಅನ್ನೋದನ್ನು ಅತ್ಯಂತ ಸುಂದರವಾಗಿ ಇಲ್ಲಿ ಕಥೆಯ ಮೂಲಕ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇಂಗ್ಲೀಷ್ ಪದಗಳನ್ನು, ಅತಿ ಸರಳವಾದಂಥ ಇಂಗ್ಲೀಷ್ ಪದಗಳನ್ನು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹೇಳಿದ್ದಾರೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಪಾಠವನ್ನು ತಿಳಿದುಕೊಳ್ಳೋಣ. ನೋಡಪ್ಪ, ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು, ಅರ್ಧ ಗಂಟೆಯಲ್ಲಿ ತಗೊಂಡ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಆ ಅಂಗಡಿಯಲ್ಲಪ್ಪ, ರಕ್ತನಿಧಿ ಅಂದರೆ ಬ್ಲಡ್ ಬ್ಯಾಂಕ್ನಿಂದ ಆದಷ್ಟು ಬೇಗ ತರಬೇಕು. ಸಿದ್ಲಿಂಗು ತಲೆ ಕೆರೆದುಕೊಂಡ. ಮೈಯಲ್ಲಿ ಹರಿಯೋ ರಕ್ತನ ಎಲ್ಲಿಂದ ತರೋದು? ಅಮ್ಮವ್ರೆ, ಡಾಕ್ಟರ್ ರಕ್ತ ತರಲಿಕ್ಕೆ ಹೇಳೋರೆ. ವೀಣಾ ಡಾಕ್ಟರನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು. ಅವಳ ಬಡಕಲ ಶರೀರ ನೋಡಿ, ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳಕ್ಕಾಗಲ್ಲ, ಬೇರೆ ಕಡೆಯಿಂದ ತಗೊಂಡು ಬನ್ನಿ. ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು. ಸಮೀಪದ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು. ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ. ಮುಖದ ಬೆವರು ಒರೆಸಿಕೊಳ್ಳುತ್ತಾ ಪೆಚ್ಚಾಗಿ ಬಂದು ಅವಳಿಗೆ, ಡಾಕ್ಟರ್ ಯಾಕೆ ಇಷ್ಟು ಟೆನ್ಷನಲ್ಲಿ ಇದೆಯಾ? ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ. ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ. ನಿಟ್ಟುಸಿರು ಬಿಟ್ಟು 1 ನಿಮಿಷ ಕಣ್ಣು ಮುಚ್ಚಿದಳು. ಅಪ್ಪಂಗೆ ಇನ್ನೊಂದು ಸಾರಿ ಫೋನ್ ಮಾಡೋಣ ಅಂದುಕೊಂಡಳು. ಕಡೆಯಲ್ಲಿ ಅವಳಿಗೆ ತಂದೆ ಫೋನಲ್ಲಿ ಸಿಕ್ಕರು. ವಿಷಯ ತಿಳಿಸಿದಳು. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಸಿದ್ಲಿಂಗು ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಆಳು ಅಂದರೆ ಒಬ್ಬ ಮನೆಯಲ್ಲಿ ಕೆಲಸ ಮಾಡುವಂಥ ಆಳು ಆತ. ಇಲ್ಲಿ ಏನಾಗಿದೆ ಅಂದರೆ, ಡಾಕ್ಟರ್ ಅರ್ಜೆಂಟಾಗಿ ಬರ್ತಾರೆ. ನೋಡಪ್ಪ, ಓ ನೆಗೆಟಿವ್ ಇರುವಂತಹ ಬ್ಲಡ್ಡನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಸಿದ್ಲುಂಗಿಗೆ ಓದು ಬರಹ ಗೊತ್ತಿರಂಗಿಲ್ಲ. ಆತ ಮನೆಯಲ್ಲಿ ಕೆಲಸ ಮಾಡುವಂಥ ಆಳು. ಆತ ಹೇಳ್ತಾನೆ ಡಾಕ್ಟರ್ಗೆ, ಎಲ್ಲಿಂದ ತರಬೇಕು, ಯಾವ ಅಂಗಡಿಯಲ್ಲಿ ಸಿಗುತ್ತೆ ಇದು ಬ್ಲಡ್ಡು ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ, ಎಲ್ಲಿಯೂ ಅಂಗಡಿಯಲ್ಲಿ ಸಿಗೋದಿಲ್ಲ, ಇದು ಬ್ಲಡ್ ಬ್ಯಾಂಕ್ ಅನ್ನೋದಿರುತ್ತೆ, ಅಲ್ಲಿ ಹೋಗಿ ನೀವೇನು ಮಾಡಬೇಕು, ಈ ಬ್ಲಡ್ಡನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾನೆ. ಆಗ ಸಿದ್ಲುಂಗಿ ಏನು ಮಾಡ್ತಾನೆ ಅಂತಂದರೆ ವೀಣಾಳ ಹತ್ತಿರ ಬರ್ತಾನೆ. ವೀಣಾಳ ಹತ್ತಿರ ಬಂದು ಏನು ಮಾಡ್ತಾನೆ, ಅಮ್ಮವರೇ ಇದನ್ನು ಏನು ಹೇಳಿದ್ದಾರೆ, ಡಾಕ್ಟರ್ ಹೇಳಿದ್ದಾರೆ ಈ ಬ್ಲಡ್ ಗ್ರೂಪನ್ನು ತರಬೇಕು ಅಂತ. ವೀಣಾ ಏನು ಮಾಡ್ತಾಳೆ ಅಂತಂದರೆ ಅವಳೇನು ಮಾಡ್ತಾರೆ, ಅಲ್ಲಿಯೇ ಆಸ್ಪತ್ರೆಯಿಂದ ಹೊರಗಡೆ ಬಂದು ಅವಳು ಏನು ಮಾಡ್ತಾಳೆ ಅಂತಂದರೆ ಒಂದು ಆಟೋವನ್ನು ಹಿಡಿದುಕೊಂಡು ಏನು ಮಾಡ್ತಾಳೆ, ಬ್ಲಡ್ಡನ್ನು ಹುಡುಕ್ಲಿಕ್ಕೆ ಹೋಗ್ತಾಳೆ. ಆದರೆ ಅವಳು ಎಲ್ಲಿಗೂ ಕೂಡ ಅವಳಿಗೆ ಬ್ಲಡ್ ಅಂದರೆ ರಕ್ತ ಸಿಗೋದೇ ಇಲ್ಲ. ತುಂಬ ಬೇಜಾರಿನಿಂದ ಅವಳು ಏನು ಮಾಡ್ತಾಳೆ ಅಂದರೆ ಆಸ್ಪತ್ರೆಗೆ ವಾಪಸ್ಸಾಗ್ತಾಳೆ. ವಾಪಸ್ಸಾಗಿ ತುಂಬ ನೋವಿನಿಂದ ಕುಳಿತುಕೊಂಡಾಗ ಡಾಕ್ಟರ್ ಏನು ಹೇಳ್ತಾರೆ, ನೋಡಮ್ಮ ಚಿಂತಿಸಬೇಡ, ಬ್ಲಡ್ ಅರೇಂಜ್ ಆಯಿತು ಅಂದರೆ ಬ್ಲಡ್ ಸಿಕ್ತು, ನಿಮ್ಮ ತಾಯಿಗೆ ಹುಡುಕಿರುವಂಥ ರಕ್ತ ಸಿಕ್ತು, ನಿಮ್ಮ ತಾಯಿಗೆ ರಕ್ತವನ್ನು ಹಾಕಿದ್ದೀನಿ, ಆರಾಮಾಗಿದ್ದಾರೆ ಅಂತ ಹೇಳ್ತಾರೆ. ನಂತರ ಅವಳು ತನ್ನ ತಂದೆಗೆ ಫೋನ್ ಮಾಡ್ತಾಳೆ, ಎಲ್ಲಿದ್ದೀಯಪ್ಪ ಅಂತಂದು. ಕೊನೆಗೆ ಅವರಪ್ಪ ಫೋನಲ್ಲಿ ಸಿಗ್ತಾರೆ. ವೀಣಾಳ ತಂದೆ ಶ್ರೀನಿವಾಸ್ ರಾಘವಾಚಾರ್ಯರು, ಶೋಷಿತರು, ಹಣೆಯಲ್ಲಿ ತಿರುನಾಮ, ಮೇಲುಕೋಟೆ ಕಚ್ಚೆ ಪಂಚೆ, ಜುಟ್ಟು ಮಹಾರಾಜರು ಹೊದಿಸಿದ ಶಾಲು ಇವರ ಮಾಮೂಲು ಉಡುಪು. ನೋಡ್ರಿ, ರಾಘವೇಂದ್ರ ಇವರ ತಂದೆಯ ಹೆಸರು ಏನಂತಂದರೆ ಶ್ರೋತ್ರಿ. ಶ್ರೋತ್ರಿ ಅಂದರೆ ವೇದಾಭ್ಯಾಸ ಮಾಡಿದ ಬ್ರಾಹ್ಮಣರು, ವೈದಿಕರು ಅಂತ ಹೇಳ್ತೀವಿ. ನೋಡಿ, ವೀಣಾ ಅವರು ಒಂದು ಉನ್ನತ ಜಾತಿಯಲ್ಲಿ ಹುಟ್ಟಿದಂತಹ ಕುಟುಂಬದವರು. ಇವರ ತಂದೆ ಏನು ಮಾಡ್ತಾ ಇದ್ರು ಅಂತಂದರೆ ಯಾವಾಗಲೂ ಹಣೆಯಲ್ಲಿ ವಿಭೂತಿಯನ್ನು ಹಾಕಿರ್ತಾ ಇದ್ರು, ಜುಟ್ಟನ್ನು ಹಾಕಿರ್ತಾ ಇದ್ರು. ಆಮೇಲೆ ಮಹಾರಾಜರು ಹೊದಿಸಿರುವಂಥ ಶಾಲುಗಳನ್ನು ಹಾಕಿಕೊಂಡಿದ್ದರು ವೀಣಾನ ತಂದೆ. ಅವರ ಹೆಸರು ಶ್ರೀನಿವಾಸ್ ರಾಘವಾಚಾರ್ಯರು. 2 ಕೈಯಲ್ಲಿ ಒಟ್ಟು 8 ಉಂಗುರಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟಿ ಧರಿಸಿದ್ದಾರೆ. ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂದ
ಮತ್ತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರವಾಗಿ ನಮಸ್ಕರಿಸುತ್ತಾರೆ. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಬೊಂಬೆಗೆ ತೆರಳಿದ್ದಾರೆ. ಮನೆಯಲ್ಲಿ ಹೆಂಡತಿ ಅಂಡಾಳಮ್ಮ, ಮಗಳು ವೀಣಾ ಜೊತೆಗೆ ಮನೆಗೆ ಆಳು ಸಿದ್ಲಿಂಗಿ ಇದ್ದಾರೆ. ಸಿದ್ಲಿಂಗಿಗಾಗಿ ಮನೆಯ ಹಿಂಭಾಗದಲ್ಲಿ ಒಂದು ಕೊಠಡಿ ಇದೆ. ಕರೆದಾಗ ಬಂದು ಕೈಕಟ್ಟಿ ಬಗ್ಗಿ ನಿಲ್ಲುತ್ತಾನೆ. ಇಂದು ಬೆಳಿಗ್ಗೆ ಮಾಮೂಲಿಯಂತೆ ಅಂಡಾಳಮ್ಮ ಅಡ್ಡಾಡಿ ಬರಲು ನಡೆದರು. ಪ್ರತಿದಿನ ಅರ್ಧ ಗಂಟೆ ವಾಕ್ ಮಾಡಬೇಕೆಂದು ಡಾಕ್ಟರ ಸಲಹೆ. ಅದರಂತೆ ಹೋಗುವಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೆಳೆಸಿತು. ಅಂಡಾಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದರು. ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದರು. ಕಂಡವರು ಬಂದು ತಿಳಿಸಿದಾಗ ವೀಣಾ ಮನೆಯ ಆಳು ಸಿದ್ಲಿಂಗು ಜೊತೆ ಓಡಿ ಬಂದು ಆಟೋ ಹಿಡಿದು ಅವರನ್ನು ಆಸ್ಪತ್ರೆಗೆ ಕರೆತಂದರು. ಡಾಕ್ಟರ್ ಆಪರೇಷನ್ ಮಾಡಬೇಕು, ಓ ನೆಗೆಟಿವ್ ಬ್ಲಡ್ ಬೇಕು ಎಂದರು. ನೋಡ್ರಿ, ಶ್ರೀನಿವಾಸ ರಾಘವಾಚಾರ್ಯರು, ಅವರ ಹೆಂಡತಿಯ ಹೆಸರು ಅಂಡಾಳಮ್ಮ, ಅವರ ಮಗಳ ಹೆಸರು ವೀಣಾ. ಅವರು ಒಂದು ಉನ್ನತ ವೈದಿಕ ಕುಟುಂಬದಲ್ಲಿ ಜನಿಸಿದಂಥವರು. ಈ ಶ್ರೀನಿವಾಸ ರಾಘವಾಚಾರ್ಯರು ಅವರು ಏನು ಮಾಡ್ತಾ ಇದ್ರಂತ ಅಂದರೆ ಶ್ರಾವಣ ಮಾಸ ಬಂದಾಗ ಹೋಗಿ ಅನೇಕ ಏನು ಮಾಡ್ತಾ ಇದ್ರು ಅಂತಂದರೆ ಉಪನ್ಯಾಸಗಳನ್ನು ನೀಡ್ತಾ ಇದ್ರು. ಜನರಿಗೆ ದೇವರನ್ನು ಕುರಿತು ಉಪನ್ಯಾಸಗಳನ್ನು ನೀಡ್ತಾ ಇದ್ರು. ಈ ರೀತಿ ಯಾವುದೋ ಒಂದು ಕೆಲಸಕ್ಕೆ ಬಾಂಬೆಗೆ ಹೋಗಿದ್ದರು. ಅಂಡಾಳಮ್ಮಗೆ ಡಾಕ್ಟರು ಪ್ರತಿನಿತ್ಯ ನೀವು ವಾಕಿಂಗ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ರು. ಈ ರೀತಿಯಾಗಿ ಅಂಡಾಳಮ್ಮ ವಾಕಿಂಗ್ ಮಾಡುವಾಗ ಅವರ ಹಿಂದೆ ಏನಾಯ್ತಂದ್ರೆ ಒಂದು ಹಸು ಬಂದು ಅವರನ್ನು ಗುದ್ದು ಬಿಡ್ತು. ಆಗ ಅಂಡಾಳಮ್ಮ ಏನು ಮಾಡಿದಂದರೆ ಮುಂದುಗಡೆ ಬಿದ್ದಾಗ ಅಲ್ಲಿ ಚೂಪಾದ ಕಲ್ಲು ಅವರಿಗೆ ಚುಚ್ಚಿಕೊಂಡಿದ್ದರಿಂದ ರಕ್ತಸ್ರಾವ ಏನಾಗ್ತಂದರೆ ರಕ್ತ ಹರಿವಿಕೆ ಪ್ರಾರಂಭವಾಯಿತು. ಆಗ ಮನೆಯಲ್ಲಿ ವೀಣಾ ಮತ್ತು ಸಿದ್ಲಿಂಗು ಇಬ್ಬರೇ ಇದ್ದರು. ಇವ್ರು ಏನು ಮಾಡಿದ್ರು ಅಂದರೆ ಅಂಡಾಳಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದರು. ಈ ಸಿದ್ಲಿಂಗು ಯಾರು ಅಂತಂದರೆ ಇವರ ಮನೆಯಲ್ಲಿ ಕೆಲಸ ಮಾಡುವಂತಹ ಆಳು. ಇವರ ಮನೆಯ ಹಿಂದುಗಡೆ ಹಿತ್ತಲಲ್ಲಿ ಒಂದು ಕೊಠಡಿ ಇತ್ತು. ಸಿದ್ಲಿಂಗು ಯಾವಾಗಲೂ ಅಲ್ಲೇ ವಾಸ ಮಾಡ್ತಾ ಇದ್ದ. ವೀಣಾ ಆ ಕಡೆ ಬ್ಲಡ್ ತರಲೆಂದು ಆಟೋದಲ್ಲಿ ಹೊರಟಾಗ ಸಿದ್ಲಿಂಗು ಡಾಕ್ಟರ್ನು ಕೇಳಿದ, ಬುದ್ಧಿ ತಾವೇನು ಅಂದ್ಕೊಳ್ದೆ ಹೋದರೆ ಒಂದು ಮಾತು, ನನ್ನ ಪರೀಕ್ಷೆ ಮಾಡಿ ಆಗೋದಾದರೆ ನನ್ನ ಬ್ಲಡ್ ತಗೊಳ್ಳೆ ಆದರೆ ಅನುಮಾನಿಸಿದ ಡಾಕ್ಟರು. ಆದರೆ ಏನು ನೋಡ್ರಿ, ಸಿದ್ಲಿಂಗು ಮೊದಲೇ ಕೆಳಜಾತಿಯಲ್ಲಿ ಹುಟ್ಟಿದಂತಹ ಮನುಷ್ಯ. ಆತ ಏನು ಮಾಡಿದಂದರೆ ವೀಣಾ ಈ ಕಡೆ ಬ್ಲಡ್ ತರಲು ಹೋದಾಗ ಡಾಕ್ಟರ್ ಹತ್ತಿರ ಬಂದು ಏನು ಹೇಳ್ತಾರಂತಂದ್ರೆ ಸಿದ್ಲಿಂಗು, ಡಾಕ್ಟ್ರೇ ನನ್ನಲ್ಲಿ ಇರುವಂಥ ಬ್ಲಡ್ಡನ್ನು ಪರೀಕ್ಷೆ ಮಾಡಿ, ನನ್ನ ಏನಾದರೂ ಬ್ಲಡ್ ಬೇಕಂದರೆ ನನ್ನ ಬ್ಲಡ್ಡನ್ನು ತೆಗೆದುಕೊಂಡು ನಮ್ಮ ಮನೆಯ ಯಜಮಾನಿಯನ್ನು ಉಳಿಸ್ರಿ ಅಂತಂದು ಕೇಳ್ಕೊತಾನೆ. ಆದರೂ ಕೇಳುವಾಗ ಆತನ ಮನಸ್ಸಿನಲ್ಲಿ ಏನೋ ಒಂದು ಅಳುಕು ಇರುತ್ತೆ. ಆ ಅಳುಕು ಏನೆಂಬುದನ್ನು ವಿದ್ಯಾರ್ಥಿಗಳೇ ನಾಳೆ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.